ಗುತ್ತುಗಳು ನಿಜವಾಗಿ ಅರಸು ಗುತ್ತಿಗೆ ಪಡೆದ ಆಸ್ತಿ ನೆಲೆಗಳು. ಬ್ರಿಟಿಷರಿಂದ ಗುತ್ತಿಗೆ ಪಡೆದವರು ಮುಂದುವರಿದರೆ ಹಿಂದೆ ಇದ್ದವರು ಅಳಿದಿದ್ದಾರೆ. ಕೆಳದಿ ದಾಳಿಯಿಂದ ಬೀರುವರ ಗುತ್ತುಗಳು ತುಳು ಒಳನಾಡಿನಲ್ಲಿ ಮಾತ್ರ ಕೆಲವು ಉಳಿದಿದ್ರೂ ಕರಾವಳಿಯಲ್ಲಿ ಅಳಿದಿವೆ. ಅಂಥ ಗುತ್ತು ಸಂಘರ್ಷದ ಕಥೆಯೇ ಮಾಯಿಂದಲ್ ದೈವವಾಗಿ ಹುಟ್ಟಿ ಬಂದ ಕತೆ. ಶೆಟ್ಟಿ ಗುತ್ತಿನವರು ಗುಡ್ಡೆಸಾನ ಗುತ್ತಿನ ಬಿರುವ ಮಾವನ ಮೇಲಿನ ಸಿಟ್ಟಿಗೆ ಆತನ ಸೋದರ ಸೊಸೆ ಮತ್ತು ಮಗುವನ್ನ ಕೊಲ್ಲುತ್ತಾರೆ. ಇದಕ್ಕೆ ಸೇಡು ತೀರಿಸಲು ಬಿರುವ ಗುತ್ತಿನವರು ಪಾಂಗಾಳ ಶೆಟ್ಟಿ ಗುತ್ತಿನ ಮನೆಯ ಸೋದರ ಸೊಸೆ ಮತ್ತು ಮಗುವನ್ನ ಕೊಲ್ಲುತ್ತಾರೆ. ಇಲ್ಲಿ ಕೊಲೆಯನ್ನ ದೈವಗಳ ಮೇಲೆ ಹಾಕಿ ಕತೆ ಕಟ್ಟಿದ್ದಾರೆ. ದೈವ ಪೂಜಾರಿಗಳಾಗಿದ್ದ ಬಿರುವರು ತಮ್ಮ ಸೋದರ ಸೊಸೆಯನ್ನ ಮಗುವಿನೊಡನೆ ದೈವ ಮಾಡಿಕೊಂಡ್ರು. ಮಾಯಿಂದಲ್ ದೈವಾವತಾರದ ಕಥೆಯಿದು. ತುಳುವರಲ್ಲಿ ತಾಯಿಕಟ್ಟು ಇದ್ದುದರಿಂದ ವಂಶವಾಹಿಯ ಸೊಸೆ ಮಕ್ಕಳನ್ನ ಕೊಲ್ಲುವ ಸೇಡಿನ ಕತೆ ಇಲ್ಲಿದೆ.